ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ವಿ ಬಜಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಮಕ್ಕಳಂತೂ ಫುಲ್ ರೆಡಿ ಆಗಿದ್ದಾರೆ ಮಾತಾಡ್ಲಿಕ್ಕೆ. ನೋಡೋಣ ಎಷ್ಟು ಏನೆಲ್ಲ ಮಾತಾಡ್ತಾರೆ ಅಂತ. ಸೊ ನಾನಂತೂ ತುಂಬಾನೇ ಯೋಚನೆ ಮಾಡ್ತಿದ್ದೇನೆ ಏನ್ ಮಾತಾಡ್ಬಹುದು ನಮ್ಮ ಮಕ್ಕಳು ಅಂತ. ರೆಡಿ ಇದ್ದಾರೆ. ಸೊ ಹಾಗಾಗಿ ಇವರು ಕೂಡ ರೆಡಿ ಇದ್ದಾರೆ, ಇವರು ಕೂಡ ರೆಡಿ ಇದ್ದಾರೆ. ಸೊ ನೋಡೋಣ ಏನೆಲ್ಲ ಮಾತಾಡ್ತಾರೆ ಅಂತ. ಬನ್ನಿ. ಅದು ಇರ್ನ ಬುದರದೆ ಸ್ಮೈಲ್ ಸ್ಮೈಲ್ ಸ್ಮೈಲ್. ಹಾ ಓಕೆ. ಸೊ ಮೇರ ಬುದರ್ರೆ Oridi. 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 Ridi. Ah, Ridi, 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 Ridi. Okay. Ridi. Yes. ನಿಮ್ಮ ಹೆಸರು? Ridi. ರಿದ್ದಿಯಾ? Okay. ಇವ್ರ ಹೆಸರೇನು? Smayan. ಸ್ಮಯ? Smayan. ಸ್ಮಯನ್. ಇವ್ರ ಹೆಸರು? Ishan Tamin. ಇಶಾನ್ ತಮಿನ್. Okay. Ishan. ಹಾ? Ishan. ಇಶಾನ್ ತಮಿನ್ ಅಲ್ಲ. ಇಶಾನ್. Okay. Amin. Okay. So ಇಶಾನ್ ಇರ್ನ ಪುತ್ರ ಇಶಾಂತ? Okay. ಯಾರನ ಪುತ್ರ ಇಂಜಿನ? Smayan and Ridi. ಏ Smayan and Ridi. ಸ್ಮಯನ್ ಅಂದ. ಅಂಜ ಅಂಜ. ಓಕೆ ಓಕೆ. ಇರ್ನ ಒನಸಂಡ ಇರ್ನ? Niku ಮಾತಾಡ ಪೂಜ. ಓ ಇರಿಗೆ Niku ಮಾತಾಡ ಪೂಜ. ಇರ ಹೆಂಗ ಹೆಂಗ ಬಾತರ ಬುಜಿ ಹೆಂಗ ಬಾತರ ಬಾಡು ಹಾ ಅರ ಬದರ ಇಂಚ ಅರ ಲೆಪನ ಇಂಚರಿ ಎಂಚ ಲೆಪನ ಬುಗ್ಗ ಬಂಪಿ. ಎಂಚರು ಬುಗ್ಗ ಬಂಪಿ. ದೇಗ್ ಬುಗ್ಗ ಬುಗತ್ತಿ ಸಾನ. ಅದು ಬುಗ್ಗದ ಲೆಪನ ಇರ ಅಂಚಾರನೆ ದೇಗ್ ಲೆಪನ ಇರ ತಂಟೆ ಮಲ್ಪನ ಐಕು ಬುಗ್ಗ ಲೆಪನ. ಆರ್ ತಂಟೆ ಮಲ್ಪನ ಐಕಿರ್ ಬುಗ್ಗ ಲೆಪನ ಗೀರ್ ತಂಟೆ ಮಲ್ಪರ ಗೀರ್ ಮೇರೆಂದ ಅದು ಲೆಪರ ಯಾನಿ ಸ್ಮಯನ್ ಬಂದಿಲ್ಲ. ಆರೆ ಆರೆ ಸಮಯನ ಲೆಪರಿಗೆ ನೆಪುಜರಿಗೆ ನಿಕು ಬುಗ್ಗ ಬಂಪ. ಬರ ಬರಲಿ ಇಂಕ ದಾಲ ಪ್ರಾಬ್ಲಮ್ ಇಂಜಿ ಇರ್ ಬೊಗ್ಗು ಲೆಪ್ಲೆ ನಿಕೇನ ಆ ಇಂಜಿರು ನಿಕು ಬೊಕ್ಕೆ ನಿಕು ಬಾಟಾಡ ಪುರ. ಹೆಂಗ ಆಪುಜಿ ಪಾತರ್ ಇರ್ ಹೆಂಗ ಪಾತರ್ ಆ ನಿಕೇನ ಇರು ನಿಕೇನ್ ಮಂಡೆ ಸಮಯ ಶಕ್ಕೆ ಹೆಂಗ ದಾಲ ಸರಿಜಿ ಮಂಡೆ ಸಮಯ ಹೆಂಗ ಅಂದಿ ಅಂದಿ ಓಕೆ. ಸೊ ನೀವು ಎಷ್ಟು ಕ್ಲಾಸ್? ಸೆಕೆಂಡ್ ಸ್ಟ್ಯಾಂಡರ್ಡ್ ನೀವು? ಓಕೆ. ಇವ್ರು ಕೂಡನಾ? ಓಕೆ. ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಇದ್ದೀರಾ. ಯಾರು ನಿಮ್ಮ ಫೇವ್ರೆಟ್ ಟೀಚರು? ಮಧು ಮ್ಯಾಮ್. ಇದು ಕೂಡ ಇರ್ಲ ಮಧು ಮ್ಯಾಮ ಇರ್ ನೋವುತ್ತೆ ರಾಧಿಕಾ ಮ್ಯಾಮ ಅದೇ ಹೌದು ಹೇಗ ರಾಧಿಕಾ ಮ್ಯಾಮ್ ಇರ್ನ ಮಡು ಮ್ಯಾಮ್ ಗೊತ್ತಾಣ ಹೆಂಗ ಇರ್ನ ಮಡು ಮ್ಯಾಮ್ ಒಂದು ಹೆಂಗ್ ಸಮಜ್ಜಿ ಅತಿ ಇರ್ನ ಮಡು ಮ್ಯಾಮ್ ದಾನೆ ಅತ್ತಿ ಇರ್ನ ಬೇತ ದಾನೆ ರಾಧಿಕಾ ಮ್ಯಾಮ್ ದಾನೆ ಜೋರು ರಾಧಿಕಾ ಮ್ಯಾಮ್ ಜೋರು ಯಾನ್ ಬೊಗ್ಗು ಅಂದು ರಾಧಿಕಾ ಇಜ್ಜಿ ಓಕೆ. ಅತಿ ಒಂದು ರಾಧಿಕಾ ಮ್ಯಾಮ್ ದಾನೆ ಜೋರು ರಾಧಿಕಾ ಮ್ಯಾಮ್ ದಾನೆ ಜೋರು ಹೇಗೆ ರಾಧಿಕಾ ಮ್ಯಾಮ್ ದಾನೆ ಜೋರು ಮೇರೆಗೆ ಇರೇ ಬಾಬನ ಅರೆ ದೇಗ್ ಜೋರು ಅರೆ ಕೆನ್ನೆಗೆ ದೇಗೆ ಜೋರು ಆ ರೀತಿ ಬಂದಿದ್ದು ರಾಧಿಕಾ ಮ್ಯಾಮ್ ಜೋ ಪಾಪಗೆ ಬಾರಿ ಓಕೆ. ಅದೇ ಓಕೆ. ಸೊ ಇರ್ನ ಫೇವ್ರೆಟ್ ತಿಂಡಿ ಅಂತ ನಿಮ್ದು? ಮನೇಲಿ ಎಂತ ಮಾಡ್ತಾರೆ ತಿಂಡಿ? ಕಾಫಿಯಾ? ಹೌದಾ? ತಿಂಡಿ ಕಾಫಿಯಾ? ಹಾ ತಿಂಡಿ ಕಾಫಿ ಅಲ್ವಾ? ಓಕೆ. ಸೊ ತಿಂಡಿ ದೋಸೆ ಇಡ್ಲಿ ಅದೆಲ್ಲ ಮಾಡಲ್ವಾ ಮನೆಯಲ್ಲಿ? ಯಾ ಮೆರಡಕ್ಕೆ ಇನ್ನಿ ಮಾರೆ ಮೆರಡಕ್ಕೆ ಇನ್ನಿ. ಹಾ ದಾದ ಬನ್ನಿ. ನೀವೇನ್ ಮಾಡ್ತಿದ್ದೀರಾ? ಇಡ್ಲಿ ದೋಸೆ. ಹೌದಾ? ಸೊ ದೋಸೆ ಎಷ್ಟು ತಿಂತೀರಿ? ದೋಸೆ ಎತ್ತಿನ ಎರಡು ಕೇನ್ಲಿ ದೋಸೆ ಎತ್ತಿನ ಈರೆತ್ತಿನ ಬಾರಿ ಈರೈನ್ ಪಕ್ಕಡ ಏತ್ತಿನ ಬರ್ಮಲ್ಲ ಐನ್ ತಿನ್ ಬರ ಒಂಜಿ ಆರು ಎತ್ತಿನ ಬರ ಕೇನ್ಲೆ ಎರಡು ಕೇನ್ಲೆ ಕೇನ್ಲಿ ಈರೆತ್ತಿನ ಬರ ಈರ ಐನ್ ತಿನ್ ಬಿಡತ್ತ ಆರು ಒಂಜಿ ಲಡ್ಡು ದೋಸೆ ತಿನ್ನ ದಾದಾಪ್ ನೋಡಿ ಲಡ್ಡು ದೋಸೆ ತಿನ್ನಿ. ಆ ದೋಸೆಗೆ ದಾದಿ ಉಪ್ಪು ಚಟ್ನಿ ಉಪ್ಪುನ ಅದು ಜಾಮ್ ಉಪ್ಪುನ ಸಾಂಬಾರ್ ಉಪ್ಪುನ ಇರೇ ಚಟ್ನಿ ಉಪ್ಪುಂಡೆ ಇರೇ ದಾದ ಉಪ್ಪುಂಡು ಸಾಂಬಾರ್ ಇರೇ ಚಟ್ನಿ ಇಷ್ಟ ಇಜ್ಜ ದಾನು
మమ్మీ మాత్రం చట్నీ తినిపింది మమ్మీ మాత్రం చట్నీ మాత్రం తినిపినా ఈర్లే ఈర్ చట్నీ తినిపించారా దోశ చట్నీ ಮಾಡಿ ತಿನ್ಪರ ಜಾಮ್ ಮಾಡಿ ತಿನ್ಪರ ಸಾಂಬಾರ್ ಮಾಡಿ ತಿನ್ಪರ ಬೊಟ್ಟು ಬೊಟ್ಟು ಓ ಏ ಬೆಂಗರ ಅಯ್ಯೋ ಬೆಂಗ್ರತ್ತೆ ಸಂತೆಗಟ್ಟೆ ಎನ್ನ ಬೆಂಗ್ರತ್ತೆ ಸಂತೆಗಟ್ಟೆ ಇಡಿಲ್ಲಿ ಅಂದಿ ಸಂತೆಗಟ್ಟೆ ಅವಳು ಇರ್ನಿಲ್ಲ ಅಲ್ಪ ಓಲಿ ಇರ್ಬನ್ಲಿ ಆರ್ ಪನ್ ಪೂಜಾರಿ ಮಾರ ಒಲ್ಪ ಅರ್ನೆಲ್ಲ ಅಜ್ಜಿ ಮನೆ ಅಲ್ಪನಾ ಓ ಸೈಡ್ ಈ ಸೈಡ್ ಅರ್ನೆಲ್ಲಿ ಇರ್ನ ಅಲ್ಪ ಅನ್ ಸೈಡಾ ಅಲ್ಪ ಪೋಪಿನ ರೋಡ್ ಅಲ್ತಿರ್ ಪಕ್ಕ ಇಂಚ ಅಲ್ತಿರ್ ಪಕ್ಕ ನೆಟ ಬರ್ತದೆ ಇಂಚ ಹೋದು ಕೂಡ ಇಂಚ ಬರ್ಪಿನ ಓಕೆ ಅಲ್ತಿರ್ ಪಕ್ಕ ನೆಕ್ಸ್ಟ್ ಇಲ್ಲಿ ಓಲ್ಪುಂಡು ಇಲ್ಲಿ ಓಕೆ ಇಂಚ ಹೋದು ಇಂಚ ಬರ್ಪುಂಡು ಓಕೆ ಅಲ್ಪ ಇಲ್ಲುಂಡು ಓಕೆ ಎತ್ತನೇ ಕ್ರಾಸ್ ಇಲ್ಲಿ ಮೂಜಿ ಕ್ಲಾಸಾ ಅಂತ ಹೆಂಗ ಎರಡು ಪಾತ್ರರಂಡು ಹೆಂಗ್ ಮಸ್ತ್ ಪಾತ್ರರಂಡು ಇತ್ತೆ ಮೇರ್ಲ ಹೆಂಗ್ ಏನಂಟು ಪಾತ್ರ ಅರ್ನಟ್ಟು ಕೆಲವು ಕ್ವಶನ್ ಕೇನ್ವೆ ಸೇಮ್ ಕ್ವಶನ್ ಎರಡಕ್ಕೇನ್ವೆ ನಾವಾ ಗ್ಯಾರಂಟಿದಾ ಓಕೆ ಸೊ ಮನೆಯಲ್ಲಿ ಪದ್ಯ ಎಲ್ಲ ಹೇಳ್ತೀರಂತಾರೆ ನೀವು ಯಾವ ಪದ್ಯ ಎಲ್ಲ ಹೇಳ್ತೀರಾ ಜಿಂಗಲ್ ಬೆಲ್ ಹೇಳ್ತೀರಾ ನೀವು ಒಂದ್ ಸಾಂಗ್ ಹೇಳ್ತೀರಾ ನಂಗೆ ಇದಾದ್ಮೇಲೆ ನೀವ್ ಹೇಳ್ಬೇಕು ಅವೇ ಮೇರ್ ಜಿಂಗಲ್ ಬೆಲ್ ಬಂದ್ಪೇರ್ಗೆ ಈ ಪಕ್ಕ ಹೆಂಗ್ ನೋಡ ಒಂದ ಓಕೆ ನೀವು ಜಿಂಗಲ್ ಬೆಲ್ಸ್ ಇದು ಯಾವ್ದು ಯಾವ ಸಾಂಗ್ ಅದು ಬೆಲ್ಸ್ ಜಿಂಗಲ್ ಬೆಲ್ ಜಿಂಗಲ್ ಆನವೇ ಆಡಿ ಫಾರೆಸ್ಟ್ ಲೈಟ್ ಟು ಒನ್ ಫ್ಲೇ ಜಿಂಗಲ್ ಬೆಲ್ ಅರೆ ಕ್ಲಾಪ್ ಕೊಡಿ ಅಲ್ಲ ಇವರಿಗೆ ಕ್ಲಾಪ್ಸ್ ಕೊಡಿ ಇವರು ಹೇಳಿದ್ರು ನಾನು ಹೇಳಿಲ್ಲ ಹೇಳಲಿಕ್ಕೆ ನೀವು ಜಿಂಗಲ್ ಬೆಲ್ ಒಂಜು ಹೇಳ್ಬೇಕ ಮೇರಿತ ಫಸ್ಟ್ ಒನ್ ಬೇರೆ ಆರ್ ಬಂದವ ಕೀರ್ ನೋಡು ಒಂದೇ ಗ್ಯಾರಂಟಿ ಆಯ್ತಾ ಫುಲ್ ಬಂದು ಹೆಂಗ್ ಪದ್ಯ ಓಕೆ ಇತ್ತೆ ಮೇರ್ ಬಂದ್ಪೇರೆ ಐದ್ ಬಗ್ಗೆ ಹೀರೋ ಪದ್ಯ ಬಂದ್ಪೇರೆ ಟಿಂಕಲ್ ಸ್ವಾಮಿ ದಾರ ನೋಡಿ ಯಾರು ಬಂಡ ಹೆಂಗ್ ಬಾರಿ ಖುಷಿ ಅಂಡಿ ಟಿಂಕಲ್ ಮಾಡ್ಬಾರ್ದೆ ಹೀರೋ ಜಿಂಗಲ್ ಬೆಲ್ ನೀವು ಜಿಂಗಲ್ ಬೆಲ್ ಅವಲ ಬಂದ್ಪ ರೆಡಿ ಅದೇ ಫಸ್ಟ್ ಮೇರ್ ಸೆಕೆಂಡ್ ಮೇರ್ ಥರ್ಡ್ ಇಯರ್ ಓಕೆ ರೆಡಿ ಎಸ್ ರೆಡಿ 1 2 3 ಸ್ಟಾರ್ಟ್ jingle all the way na 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 jingle all the way na 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 ನಾ ಬಲ್ಲ ಲಾಸ್ಟ್ ಹೇಳಿ ಯಾರು ಕಳ್ಸಿದ್ದು ಅಲ್ಲ ಟೀಚರ್ ಕಳ್ಸಿ ಯಾರು ಟೀಚರ್ ಮಧು ಮ್ಯಾಮ್ ನಂಗೆ ಸಿಗ್ಬೇಕು ಮಧು ಮ್ಯಾಮ್ ಓಕೆ ಆರತ್ತೆ ಇರ್ನಡೆ ಬರ್ತೀನಿ ಮಾರ ನೀರ್ ಬರ್ಲಿತ್ತೆ ಯಾವ್ದು ಈಗ ನಿಮ್ದು ಟ್ವಿಂಕಲ್ ರೆಡಿ ಒಂದು ರೆಡಿ 1 2 3 ಸ್ಟಾರ್ಟ್ ಟ್ವಿಂಕಲ್ ಆತೇನಾ ಸರಿ ಕ್ಲಾಪ್ಸ್ ಕೊಡಿ ಮಾರ್ರೆ ಕ್ಲಾಪ್ಸ್ ಕೊಡಿ ಇವರಿಗೆ ಯಾಕೊತ್ತೆ ಅದೇ ಇರಿಗೇರ್ ಕಲ್ಪನೆ ಇನ್ನು ಉಂಟಲ್ಲ ಅದು ನೆನ್ನೆ ಬರ್ಬೇಕಿತ್ತಲ್ಲ ಮಿಡ್ಲಲ್ಲಿ ಮತ್ತೆ ಯಾಕೆ ಬರ್ಲಿಲ್ಲ ನಿಮ್ದು ಅವ್ರದಲ್ಲಿ ಬಂತು ನೆನ್ನೆ ಅಂತ ಇರ್ ಕುಡನ್ಸಲ್ ಬಲ್ಲೆ ಕುಡನ್ಸಲ್ ಟ್ವಿಂಕಲ್ ಓಕೆ ರೆಡಿ 1 2 3 ಸ್ಟಾರ್ಟ್ ಅವಾಗ ನೆಕ್ಸ್ಟ್ ಎಂತ ನೆಕ್ಸ್ಟ್ ಎಂತ ಇವ್ರದ್ದು ಅಪ್ ಸ್ಕೈ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ನೋ ಬ್ಲೂ ಬ್ಲ್ಯಾಕ್ ಒಂಚೂರು ಮಾಡಾತ ಓಕೆ ತೊಂದ್ರೆ ಇರ್ನ ಶೋಕಂಡವೇ
ಶೋಕಾಂಡ್ ಇರಿಗೇರ್ ಕಲ್ಪಾಯಿನಿ ಅವು ಮಮ್ಮಿ ಮಮ್ಮಿ ಕಲ್ಪಾಯಿನ ಮದುವೆ ಬತ್ತ ಇರ್ನ ಇರ್ವನ್ನಿ ಟೀಚರ್ ಫೇವರೇಟ್ ಇರ್ನ ಟೀಚರು ರಾಧಿಕೆ ಮ್ಯಾಮ್ ಕಲ್ಪ ದಿನ ಆಗ್ತದ ಇರೆಗೆ ಓಕೆ ಮೆರಡಿತ್ತ ಪದ್ಯಕ್ಕೆ ಅನ್ಬೇಕತೆ ಮೇರಿತ್ತ ಹೂ ಪದ್ಯ ಅನ್ಬಿಡ್ತಕ ಹೂ ಪದ್ಯ ಬನ್ನಿ ಕಡೀರಿ ಪಲ್ಲೆ ಪಲ್ಲೆ ಇದೆ ರೆಡಿ 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 1 2 3 ಸ್ಟಾರ್ಟ್ ಪಲ್ಲೆ ಜಿಂಗಲ್ ಬೆಲ್ ಜಿಂಗಲ್ ಆನ್ ಅವೇ ಆರಿ ಫೇರ್ ಲೈಕ್ ಬಂಡ್ ಪ್ಲೇ ಹಾಯ್ ಪ್ಲೇ ಓಕೆ ಅದಿರಿಗೆ ಕಲ್ಪ ಇನ್ನೊಂದು ಬ್ಯಾಟ್ಮನ್ ಅತಿ ಏನ ಪಪ್ಪ ಲುಪ್ನು ಆಫೀಸ್ ಆಫೀಸ್ ಲುಪ್ನ ದಾದಿ ಪುದರ್ ದಾದಿ ಪಪ್ಪನ ಅಮ್ಮೇರ್ ಓಕೆ 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 ಅದೇ ಓಯ್ ಏ ದಾದಿ ಪುದರ್ ಪಪ್ಪನ ಓಕೆ ವೀಕ್ಷಕರೇ ಅಪ್ಪನ ಹೆಸರು ಅಮ್ಮೇರ್ ಓಕೆ ಎಸ್ ಅಮ್ಮೇರ್ 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 ಯಶೋದ ಅಮ್ಮ ಯಶೋದನಾ ಅಮ್ಮೇರ ಪುದರ್ ಅಮ್ಮೇರ ಪುದರ್ ದಾದಿ ಅಮ್ಮೇರ ಪುದರ್ ಓಯ್ ಒಂದು ಎಂದ್ರೆ ಅಮ್ಮೇರ ಪುದರ್ ದಾದಿ ಮಲ್ಲಿ ಯಶೋದ ಪಪ್ಪನ ಪುದರ್ ಇಜೆ ಪಪ್ಪನ ಪುದರ್ ತಾನೆ ಪಪ್ಪನ ಪುದರ್ ಅಮ್ಮೇರು ಬೆಸ್ಟ್ ಉಂಟು ಪುದರ್ ಏರ್ದಿತ್ತೀನಿ ಯಾರಿಗೆ ಈರದಿತ್ತೀನಿ ಅಂದದೆ ಏರು ಸಂಧ್ಯಾ ಸಂಧ್ಯಾ ಅಮ್ಮನ ಪುದರ್ ಅಮ್ಮನ ಪುದರ್ ಸಂಧ್ಯಾನಾ ಬಕ ಯಶೋದೇರಿ ಅಮ್ಮ ಪಪ್ಪನ ಪುದರ್ ಇಜ್ಜ ದಿತ್ತಿಜಾರ ರೀದೇಶ್ವರ ಇಂಜಿನಿ ಅಂಚ ಓಕೆ ಅದ್ ಪಪ್ಪನ ಇರ್ ದಾದ ಬನ್ಪರಿ ಕೆಲವು ಸತಿ ಯಾರು ಇರಿಗೆ ಕೋಡಿಗೆ ಕಟ್ಟ ಹೋಗ್ಯಾರ ಇರಿಗೆ ಹಾಕುಜಾರ ಪಪ್ಪ ನೋಡು ಏತ್ ಹಾಕುವಿರಿ ಇರಿಗೆ ಮೂಜಿ ರಡ್ಡು ಏಳು ಮೂಜಿ ಗಂಟೆಗೂ ಒಂಜಿ 2 ಗಂಟೆಗೂ ಒಂಜಿ 7 ಗಂಟೆಗೆ ಅಂಚ ಮತ್ತೆ ದಾಗ ಪೆಟ್ಟಾಗಿ ಹಾಕು ನೀರಿಗೆ ಒಯ್ಕ್ ಪೆಟ್ಬಾಡ್ನು ಅವಂದು ಈ ರೀತಿ ಹೋಮ್ವರ್ಕ್ ಮಲ್ಪುಜಾರಿಗೆ ಅಂದ ಓ ಅವೇ ಹೆಂಗ್ ಗೊತ್ತಾಂಡು ಐಕೆ ಗೊತ್ತಾಂಡು ಹೆಂಗ್ ಇರು ಹೋಮ್ವರ್ಕ್ ಮಲ್ಪುಜಾರ ಹೇಗೆ ಹೋಮ್ವರ್ಕ್ ಮಲ್ಪುಜಾರ ಹೋಮ್ವರ್ಕ್ ದೇ ಮಲ್ಪುಜಾರ ಈರೀಗ ಆರು ಮಡು ಮ್ಯಾಮ್ ಒಂದು ಮಲ್ಪುಜಾರ ನೆರ್ಪುಜಾರ ಈಗ ನೆರ್ಪುಜಾರ ಅಂದೆ ಮಡು ಮ್ಯಾಮ್ ನೆರ್ಪುಜಾರ ಬಿಸಿ ಇದ್ದೇನೆ ವೀಕ್ಷಕರೇ ಸ್ವಲ್ಪ ಓದುದ್ರಲ್ಲಿ ಓಕೆ ಎಸ್ ಏ ನಿಮ್ದು ಹೆಸರು ನಂಗೆ ನೆನಪು ಹೋಗುದು ನಿಮ್ದು ಹೆಸರು ಎಂತ ರಿದಿ 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 ಅಲ್ವಾ ಓಕೆ ರಿದಿ ಸಾಂಬಾರ್ ರಿದಿ ಸಾಂಬಾರ್ ಅಂತ ಎಂತದು ರಿದಿ ರಿದ್ದಿ ಅಷ್ಟೇ ಓಕೆ 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 ರಿದಿ ಈಗ ಮನೇಲಿ ಯಾರು ಅಪ್ಪ ಜೋರ ಅಮ್ಮ ಜೋರ ಅದೇ ಹೇಳಿ ನಂಗೆ ಅಪ್ಪ ಜೋರ ಯಾಕೆ ಜೋರ್ ಹೇಳಿ ಕೂಡ ಹೊಡಿತಾರೆ ಅಯ್ಯೋ ಅಯ್ಯೋ ಏನ್ ಮುಟ್ಟಿದ್ರು ಕೂಡ ಹೊಡಿತಾರೆ ಸೊ ವೀಕ್ಷಕರೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ಬ್ರೇಕ್ ನಂತರ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ವಿ ಬಜಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತಾಡೋಣ ಮತ್ತೊಮ್ಮೆ ಮಕ್ಕಳ ಹತ್ರ. ಮನೇಲಿ ಅಪ್ಪ ಜೋರ್ ಅಂತ ಹೌದಾ? ಯಾಕೆ? ಯಾರು ಟಿವಿ ನೋಡಿದ್ರೆ ಜೋರಿದ್ದಾರೆ. ಓಕೆ, ನೀವು ಟಿವಿ ನೋಡಿಲ್ಲ ಅಂದ್ರೆ ಪಾಪ. ಮನೇಲಿ ಯಾರು ಪಾಪ? ಯಾಕೆ ಮಮ್ಮಿ ಪಾಪ? ಅವರು ತುಂಬಾ ಪಾಪ ಮಮ್ಮಿ. ಯಾಕೆ ಮಮ್ಮಿ ಯಾಕೆ ಪಾಪ ಹೇಳಿ? ನೀವು ಹೋಮ್ವರ್ಕ್ ಮಾಡ್ಲಿಲ್ಲ ಅಂದ್ರೂ ಕೂಡ ಮೊಬೈಲ್ ಎಲ್ಲ ಕೊಡ್ತಾರಂತ ಅಲ್ಲ? ಅವ್ರ ಹೆಸರೆಂತ? ರಿಶಾನ್. ರಿಶಾನ್ ಅಮ್ಮ ಯಾಕೆ ಪಾಪ? ಯಾಕೆ ಪಾಪ? ಯಾಕೆ
ಓ ನೀವು ಹೋಮ್ವರ್ಕ್ ಎಲ್ಲ ಮಾಡಲಿಲ್ಲ ಅಂದ್ರೂ ಕೂಡ ಮೊಬೈಲ್ ಎಲ್ಲ ಕೊಡ್ತಾರಲ್ವಾ? ಮೊಬೈಲ್ ಎಲ್ಲ ಕೊಡ್ತಾರಾ? ಮೊಬೈಲಲ್ಲಿ ಎಂತ ಗೇಮ್ಸ್ ಎಲ್ಲ ಆಡ್ತೀರಿ ನೀವು? ಟೈಗರ್ ಗೇಮ್ಸ್. ಮತ್ತೆ ಬೆಕ್ಕು ಬೆಕ್ಕು ಇದೆಲ್ಲ ಇಲ್ವಾ ಅದ್ರಲ್ಲಿ? ಮಿತ್ತ ಮಿತ್ತ ಅಪರ ತೂಪರ್ ಇದೆ ಅಪರ ಸಾಂಗ್ ಅವಿರಿ ಈರಿ ಅಕ್ಕಡೆ ಪಂಡರತೆ ಮಿತ್ತು 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 ಮಿತ್ತಂದೆ. ಓ ಪಲ್ಲೆ 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 ಈ ಆಟೆ ಪನ್ನೋಡ್ಚಿ ಹಿಂಗೆ ಕಿಟೆ ಬನ್ಲಿ ಒಬ್ಬರು ಚಂದ ಇರಿ ಇರಿ ಇಂಚೆ ಸೀದೋಡು ಬನ್ಲಿ ಹೌದಾ? ಓಕೆ ಈ ರೀತಿ ಎಷ್ಟನೇ ಕ್ಲಾಸ್? ಮೂಜಿ ಕ್ಲಾಸ್. ಮೂಜಿ ಕ್ಲಾಸ್ ಇರಿ ಏನೋ ಮೂಜಿ ಕ್ಲಾಸ್ ಇಟ್ಟು ಕಲ್ಪನು ರೀತಿಯಾ? ಓಕೆ ಸೊ ಈ ರೀತಿ ಪನ್ಪರ್ ರೀತಿ ಮಧು ಮ್ಯಾಮ್ ಬಾರಿ ಪಾಪ ಅಂದತೆ ಜೋರಾ ಬಗೆ ಬಗೆ ಏರ್ ಪಾಪ ಏರ್ ಬನ್ಲಿ ರಾಧಿಕಾ. ಓಹೋ ಯಾಕಡಿತ್ತೆ ಸರಿ ಇತ್ತು ನಾವು ಮಧು ರಾಧಿಕಾ ಮ್ಯಾಮ್ ಇರ್ನಾತೆ ಬಗೆ ಮೇರ ರಾಧಿಕಾ ಮ್ಯಾಮ್ ಜೋರ್ ಬರೋದಿಲ್ಲ ಮಾರ ಇದು ರಾಧಿಕಾ ಮ್ಯಾಮ್ ಪಾಪನಾ ಬಗ ಇದು ಕೂಡ ಜೋರು ಮಲ್ಲೇಜಿ ಉಪಾಡ್ ಉಪಾಡ್. ಓಕೆ ಸೊ ಅತಿ ಓಯ್ ಇರ್ ನ್ಯೂಸ್ ಪೇಪರ್ ಓದೋರ ಕಾಂಡೆ ಕಾಂಡ್ ನ್ಯೂಸ್ ಪೇಪರ್ ಓದೋರ ಇರ್ ದಾದಪುರ ಓದೋರ ಉಪಾಡ್ ಉಪಾಡ್ ದಾದಪುರ ಓದೋರ ನ್ಯೂಸ್ ಪೇಪರ್ ಬುಕ್ ಮಾತು ಓದೋರ ಅಂದ ಯಾ ನರಡ ಪಾತಾರ ಅವೇ ಇದು ಅಲ್ಪ ಹುಡುಡು ಇರ ಫೇವ್ರೆಟ್ ಫ್ರೂಟ್ಸು ಮ್ಯಾಂಗೋ ಎತ್ ತಿಂಟರ್ ಮ್ಯಾಂಗೋ ರಡ್ಡು. ಓಕೆ ರಡ್ಡು ಮ್ಯಾಂಗೋ ತಿನ್ಬಾರ್ದು ಎತ್ ನಿಮಿಷದಲ್ಲೇ ತಿನ್ಬಾರಿ ಮ್ಯಾಂಗೋ 5 ನಿಮಿಷ ಹಿಂಗೆ ಮ್ಯಾಂಗೋನ ಅಂದತೆವು ಅದೇ ಅಂತೆ. ಓಕೆ ಮ್ಯಾಂಗೋ ಇರಿ ಮಸ್ತ್ ಫೇವ್ರೆಟ್. ಓಕೆ ಇತ್ತೆ ನಾಯಿ ಬುಚ್ಚೆ ಬರೋ ಬಾರಿ ಇಷ್ಟ ನೀರ ಈಗ ದಾನೆ ಇಷ್ಟ ಇಜ್ಜಿರ ಈಗ ದಾನೆ ಇಷ್ಟ ಇಜ್ಜಿ ಬಗ ನಾ ಎಂಚ ಬುಲ್ಪುಡು ಮಲ್ಲೆ ನಾ ಎಂಚ ಬುಲ್ಪುಡು ಅವು ಎಂಚಿನಿ ಅವು ಏರ್ ಬುಲ್ಪುಣ ಅಂದಿಲ್ಲಡೆ ನಾ ಎಂಚ ಬುಲ್ಪುಡು ಬಡ ಮೈಕ್ ಮಸ್ತ್ ಬಡ ನಾಯಿ ಎಂಚ ಬುಲ್ಪುಡು ಏನ್ ಬುಲ್ಪುಡ ಇಲ್ಲ ಎದುರು ಬರ್ತದೆ ಅಂದೆ ಪುಚ್ಚೆ 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 ಎಂಚ ಬುಲ್ಪುಡು ಅವಳ ಬೇನಾ ಮತ್ತೆ ಇತ್ತೆ ಪುಚ್ಚೆ ಪುಚ್ಚೆ ಬಗ್ಗೆ ನಾಯಿ ಬರು ಒಂಜೇನ ಅಂದತೆ ಅಲ್ಪ ಅಲ್ಪ ಅದ ಐಕ್ ಬಡ ಅಪ್ಪಡು ಬರು ದಾನ ಬಂದ್ಬಿಜ ಐಕ್ ಜೋರ್ ಬಡ ನಿಂಚ ಅದೇ. ಓಕೆ ಓಕೆ ನಿಮ್ಮ ಮನೆಯಲ್ಲಿ ಬೆಕ್ಕು ನಾಯಿ ಎದಲಿಲ್ವಾ? ಬೆಕ್ಕು ಯಾಕೆ ಕೂಗ್ತದೆ? ಓ ದೇವ ಬೆಕ್ಕು ಬೌ ಬೌವಾ? ಬೌ ಬೌ ನಾಯಿ ನಾಯಿ ಅಲ್ಲ ನಾಯಿ ಮ್ಯಾವ್ ಮ್ಯಾವ್ ಬೆಕ್ಕು ಬೌ ಬೌ ಎಲಿಫೆಂಟ್ ಅದಕ್ಕೆ ಸೈಲೆಂಟ್ ಸೈಲೆಂಟ್. ಓಕೆ ಎಲಿಫೆಂಟ್ ನೋಡಿ ಎಲಿಫೆಂಟ್ ಇದು ಯಾವುದು ಹೇಗೆ ಹೇಗೆ ಅಷ್ಟೇ ಅಷ್ಟೇ ಅಲ್ವಾ? ಇವ್ರ ಹತ್ರ ಕೇಳ ನಾಯಿ ಎಂಚ ಬುಲ್ಪುಂಡು ಮಲ್ಲೆ ನಾಯಿ ಎಂಚ ಬುಲ್ಪುಡು ಪುಚ್ಚ ಪುಚ್ಚತ್ತೆ ಪಿಲಿ 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 ಪಿಕಾಕ್ ಪಿಕಾಕ್ ಎಂಚ ಬುಲ್ಪುಂಡು ಪಿಕಾಕ್ ಪಿಕಾಕ್ ಪುಚ್ಚೆ ಪುಚ್ಚೆ ಪುಚ್ಚಕ್ ಜೋರ್ ಬಡಾಣ ಎಂಜಿನ ದಾಳ ಬಂದ್ ಪೂಜಾ ನಿಗಳೆಲ್ಲಾಡು ಪುಚ್ಚೆ ಇಜ್ಜ ಇಲ್ಲಾಡಿ ಇರ್ನ ಇಜ್ಜ ನಾಯಿ ನಾಯಿ ಎಂಚ ಕಲ್ಕೊಂಡು ಮಲ್ಲೆ ನಾಯಿ ಬು ಬು ಬು. ಓಕೆ ಪುಚ್ಚೆ ಪುಚ್ಚೆ ಬೆಚ್ಚಾಪುಂಡು ಇರೇನ್ ತೂನಾಗ ಅಪಗ ಅಪಗ ಏನಾಗ್ಬಿಡು ಓ ಇರೇನ್ ತೂದೆ ಬೋಡಿಗೆ ಆಪುಂಡು ಹತ್ತದ ಇರೇನ್ ತೂದು ಐಕ್ ಮಸ್ತ್ ಬೆಚ್ಚಾಪು ಪಂಡ ಆಂಗ್ರಿ ಬರ್ಪುಂಡು ಅಪಗ ಇಂಚೆ ಇಂಚೆ ಅನ್ಪುಂಡು ಪುಚ್ಚೆ ಅವೇ ಹೆಂಗ್ ಗೊತ್ತಾಯ್ತು ನೀರು ಇಂಚನೆ ಮಲ್ಬಾರ್ದು. ಓಕೆ ಇರ್ ಪುಚ್ಚೆ ಪೂರ ನೀರ್ ಬೋಡು ಪಾಡುವ ಅದೇ ಅವ್ ಇಂಚೆ ಅನ್ಪುಂಡು ನೀರ್ ಪಾಡುವ ಅಪಗ ದಾದ ಅನ್ಪುಂಡು ಪುಚ್ಚೆ ಓ ಒಬ್ರು ಮಲ್ತ ಆತು ನೀರು ಅಂದ ಕ್ವೇ ಮಲ್ಪುಂಡಾ ಆಯ್ತ. ಓಕೆ ಸೊ ಪುಚ್ಚೆ ನಾಯಿಗಂತೂ ಇರ್ ಮಲ್ಬರ್ಬೋದು ಜರಂಚ ನಾಯಿಗೆ ಮಲ್ಬರ್ಬೋದು ಜರಂಚ ಅತಿ ಓಯ್ ಓಯ್ ದಾದೇವ್ ದಾಲೇಜಿ
ఓకే అదే తీరు అది తెలుపుంది ఎగిరి ఓ అయితే మేము వస్తుంది ఎక్కడితే బేతినది అదే ఓకే బో బో ఓಕೆ ಸೊ ಈ ರೀತಿ ಟಿವಿ ಬರ ಕಾರ್ಟೂನ್ ಬರೋ ತೂಪಿ ಜರಿ ಇದೆ ಅವು ಟಾಮ್ ಅಂಡ್ ಜೆರಿ ಒಂದು ಈ ಲಿಟಲ್ ಸಿಂಗಮ್ಮ ಇರ್ ತೂಪಿನಿ ಈ ಹೀರೋ ತೂಪಿನಿ ಟಿವಿ ಡೆ ಡೈನೋಸಾರ್ಸ್ ಬಕ್ಕ ಬೇತೆ ಬೇತೆ ತೂಪರ್ ಜಿಂಗಲ್ ಬೆಲ್ ಬಕ್ಕ ಬೇತೆ ಬೇತೆ ಆತೆ ಆತೇನಾ ಓಕೆ ನೀವ್ ಯಾವ್ದು ನೋಡ್ತೀರಾ ಕಾರ್ಟೂನು ఓకే ಮತ್ತೆ ಬೇರೆ ಈ ರೆಕಾರ್ಡ್ ಪಂಡರ್ ಬೇತೆ ಏನ ಪಂಡರ್ ಇದು ಇತ್ತು ಐದು ದುಮ್ಮಿತ್ತು ಅದನ್ನ ಪಂಡರ್ ಅದ ನೀವು ಅಷ್ಟೇ ನೋಡುದು ಓಕೆ ಅದೇನು ನೀವು ಅಷ್ಟೇ ನೋಡುದು ಟಾಮ್ ಅಂಡ್ ಜೆರಿ ಅದೆಲ್ಲ ನೋಡಲ್ವಾ ನೀವು ನೀವು ಟಾಮ್ ಅಂಡ್ ಜೆರಿ ನೋಡ್ತೀರಾ ಓಕೆ ಯಾರದ್ರಲ್ಲಿ ತುಂಬಾ ಇಷ್ಟ ಟಾಮ್ ಇಷ್ಟನಾ ಜೆರಿ ಇಷ್ಟನಾ ನೀವು ಟಾಮ್ ಅಂಡ್ ಜೆರಿ ನೋಡಲ್ವಾ ಮತ್ತೆ ಅಷ್ಟು ಮಾತ್ರ ನೋಡ್ದ ನೀವು ಓಕೆ ಓಕೆ ಬೆಳಿಗ್ಗೆ ಅಮ್ಮ ತಿಂಡಿ ಜಾಸ್ತಿ ಯಾವ್ದು ಮಾಡ್ತಾರೆ ಮನೆಯಲ್ಲಿ ಯಾವಾಗ್ಲೂ ದೋಸೆ ಮಾಡ್ತಾರಾ ಇಡ್ಲಿ ಮಾಡ್ತಾರೆ ಹೌದಾ ಓಕೆ ಯಾಕೆ ಇಡ್ಲಿ ಎಲ್ಲ ಇಷ್ಟ ನಿಮ್ಗೆ ಅಜ್ಜಿ ಮಾಡಿ ಕೊಡ್ತಾರಾ ಓಕೆ ಈಗ ಅಮ್ಮ ಏನು ಮಾಡಲ್ವಾ ಮನೇಲಿ ಯಾಕೆ 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 ಅಮ್ಮ ಕೆಲಸ ಹೋಗ್ತಾರಾ ಓಕೆ ಓಕೆ ಈ ರನ್ನಿಂಗ್ ರೇಸ್ ಫಸ್ಟಿಗೆ ನೋಡೋಣ ಪೂರ 100 meters ಫಸ್ಟ್ ಫ್ರಾಗ್ ಅಂಡ್ ರನ್ನಿಂಗ್ ರೇಸ್ ಯಾವ್ದು ಮಾರಿ ಇದು ಫ್ರಾಗ್ ಅಂಡ್ ರನ್ನಿಂಗ್ ರೇಸ್ ಓಕೆ ಐಟ್ ಹೇಳ್ತೀರಿ ಸೆಕೆಂಡ್ ಫಸ್ಟ್ ಓಕೆ ಫ್ರಾಗ್ ರೇಸ್ ಐಟ್ ಸೆಕೆಂಡ್ ರನ್ನಿಂಗ್ ರೇಸ್ ಐಟ್ ಎತ್ತು ಮೋರಾ ಯಾರು ಬುಲ್ಲು ನೀವ್ ಯಾವ್ದು ನೀವು ವ್ಯಾನ ನೀವು ಕಂಬಳದ್ದು ಅಯ್ಯೋ ಕಂಬಳದ ಮ್ಯಾನ್ ಓಕೆ ನೀವು ಈಗ ಕಂಬಳದ ಮ್ಯಾನ ಓಕೆ ಓಕೆ ಯಾವ್ದು ನನಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಉಂಟು ನೀವು ರನ್ನಿಂಗ್ ರೇಸಲ್ಲಿ ಮಾಡ್ಲಿಲ್ಲ ನೀವು ರನ್ನಿಂಗ್ ರೇಸಲ್ಲಿ ಹೌದಾ ನೀವು ಫಸ್ಟಾ ನೀವು ಫಸ್ಟಾ ಮತ್ತೆ ನೀವು ಒಂದು ಲಾಸ್ಟ್ ಅಂತ ಹೇಳಿದ್ರು ಇವರು ಸೀದಾ ಒಂದೇ ಹೌದೌದು ಇವ್ರು ಲಾಸ್ಟ್ ನೀವು ಲಾಸ್ಟಾ ಯಾಕೆ ನೀವು ಲಾಸ್ಟ್ ಬಂದದ್ದು ಓಕೆ ನೀವು ಇಡೀ ರೇಸಲ್ಲಿ ಇರೋದು 2 ಜನ ಅವ್ರು ಫಸ್ಟ್ ಬಂದದ್ದು ನೀವು ಲಾಸ್ಟ್ ಬಂದದ್ದು ಅಲ್ವಾ ಓಕೆ ಯಾರಿಗೂ ಬೇಜಾರು ಬೇಡ ಅದರಲ್ಲಿ ಎಸ್ ಸೊ ನೀವು ಯಾಕೆ ನೀವು ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ವಾ ಪಾರ್ಟಿಸಿಪೇಟ್ ಮಾಡಿದ್ರಾ ಫಸ್ಟ್ ಪ್ಲೇಸ್ ನಿಮಗೆ ಅಮ್ಮನ ಹತ್ರ ಕೇಳ್ಬೇಕು ಫಸ್ಟ್ ಪ್ಲೇಸ್ ಅಯ್ಯೋ ಫಸ್ಟ್ ಯಾವ್ದ್ರಲ್ಲಿ ಫಸ್ಟ್ ಹೇಳಿ ಸೆಕೆಂಡ್ ಪ್ಲೇಸಾ ಓಕೆ ಓಕೆ ನಾನು ಮತ್ತೆ ಇವರೆಲ್ಲ ಒಟ್ಟು ಸೇರ್ಕೊಂಡು ಒಂದು ರನ್ನಿಂಗ್ ರೇಸ್ ಮಾಡೋಣ ಯಾರು ಫಸ್ಟ್ ಬರ್ತಾರೆ ಅವಾಗ ನಾನೇ ಬರುದು ಫಸ್ಟ್ ನಾನೇ ಫಸ್ಟ್ ಪ್ಲೇಸ್ ಬರುದು ಚಾಲೆಂಜಾ ನೀವೆಷ್ಟು ಬರ್ತೀರಾ ನೀವು 10th ಪ್ಲೇಸಾ ಓಕೆ ನೀವು ಎಷ್ಟು ಬರ್ತೀರಾ ನೀವು ಪೂರ ಬರ್ತೀರಾ ಎಲ್ಲದ್ರಲ್ಲೂ ನೀವೇ ಫಸ್ಟ್ ಸೆಕೆಂಡ್ ಥರ್ಡ್ ನೀವೇ ಅಲ್ವಾ ನೀವು ಸೆಕೆಂಡ್ ಪ್ಲೇಸ್ ಬರೋದು ಓಕೆ ಸೊ ನೀವು ಈಗ ನೀವು 5th ಪ್ಲೇಸಾ ಓಕೆ ಮೊನ್ನೆ ಎಕ್ಸಾಮ್ ಅಲ್ಲಿ ನಾನು ಇವ್ರ ಹತ್ರ ಮಾತಾಡಿದ್ ಸ್ವಲ್ಪ ಆಯ್ತಾ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಮೊನ್ನೆ ಎಕ್ಸಾಮ್ ಯಾವ್ದು ಮನೆಯಲ್ಲಿ ಯಾವ್ದು ಬಲಪ್ ಓಕೆ ಓಕೆ ಆಯ್ತಾಯ್ತು ಆ ಪ್ಲೇಸ್ ಅಲ್ವಾ ನಿಮ್ಮ ಮನೆದು ಹೆಸರು ಅಲ್ವಾ ಓಕೆ ನೀವು ಮೊನ್ನೆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಎಲ್ಲ ತೆಗ್ದಿದ್ದೀರಾ ಪಾಸ ಫೇಲಾ ಫೇಲಾ ಯಾಕೆ ಅಲ್ಲ ಅವ್ರು ನೀವು ಪಾಸ ಫೇಲ ಮೊನ್ನೆ ಎಕ್ಸಾಮ್ ಆಯ್ತಲ್ಲ ಮೊನ್ನೆ ಎಕ್ಸಾಮ್ ಮಾಡಿದ್ರಲ್ಲ ಟೀಚರ್ ಮಧು ಮ್ಯಾಮ್ ಅವರು ಎಕ್ಸಾಮ್ ಅಲ್ಲಿ ನೀವು ಪಾಸ ಫೇಲಾ ಯಾಕೆ ಫೇಲ್ ಮಂಡೆ ಬಿಸಿರಲ್ಲ ಮರ ನಿಮ್ಗೆ ಫೇಲ್ ಆದ್ರೂ ಕೂಡ ಯಾಕೆ ಫೇಲ್ ಪಾಸ್ ಆಗುದು ಬೇಡವಾ ಅಮ್ಮ ಬೈಲಿಲ್ವಾ ನಿಮ್ಗೆ ಅಪ್ಪ ಬೈಲಿಲ್ವಾ
ಯಾವುದು? ಇಲ್ಲಿ ರನ್ನಿಂಗ್ ರೇಸ್ ಮಾಡ್ಬೇಕಾ? ಅಲ್ಲಿ ನಾನು ನೀವು ಮೊನ್ನೆ ಎಕ್ಸಾಮ್ ಪಾಸ್ ಆಗಿದ್ರ ಅಲ್ಲ ಫೇಲ್ ಆಗಿದ್ರ ಕೇಳಿದ್ದು. ಮತ್ತೆ ರನ್ನಿಂಗ್ ರೇಸ್ ಮಾಡುವ ನಾವು, ಆಯ್ತಾ? ಯಾವ್ದು ಯಾವ್ದು ಯಾವ್ದು? ಆಯ್ತು ಆಯ್ತಾ. ನೀವು ಈಗ ಪಾಸ್ ಫೇಲ್ ಅಷ್ಟೇ ಹೇಳಿ ನಂಗೆ. ಹೊಟ್ಟೆ ಎಲ್ಲ ಪೊಟ್ಟು ಗೊತ್ತಾಯ್ತು ನಂಗೆ, ಹೊಟ್ಟೆ ಎಲ್ಲ ಇರುದು. ಎಸ್, ನೀವು ಮೊನ್ನೆ ಎಕ್ಸಾಮ್ ಅಲ್ಲಿ ಪಾಸಾ? ಎಕ್ಸಾಮ್ ಪಾಸಾ? ಎಷ್ಟು ಮಾರ್ಕ್ ಕೊಟ್ರು ಟೀಚರ್? 10 ಮಾರ್ಕ್ ಅಷ್ಟೇ. 10 ಮಾರ್ಕ್ ಅಷ್ಟೇ ಕೊಟ್ಟದ್ದು ನಿಮ್ಗೆ? ನಿಮ್ಗೆ ಕೂಡ 10? ಓಕೆ. ನೀವೀಗ ಎಷ್ಟು ಯಾವ್ದು ಸಬ್ಜೆಕ್ಟ್ ಅಲ್ಲಿ ತುಂಬಾ ಬಂತು ನಿಮ್ಗೆ ಮಾರ್ಕ್ಸ್? ಯಾವ್ಯಾವ ಸಬ್ಜೆಕ್ಟ್ ಉಂಟು ಹೇಳಿ ಒಂದು ಯಾವ್ದು ಉಂಟು? ಮ್ಯಾಥ್ಸ್ ಉಂಟಾ? ಮ್ಯಾಥ್ಸ್ ಉಂಟಾ ಇವರಿಗೆ? ಮ್ಯಾಥಮೆಟಿಕ್ಸ್? ನಿಮ್ಗೆ 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 ಮ್ಯಾಥ್ಸ್ ಅದಲ್ಲಿ ಎಂತ ಇಲ್ಲಲ್ಲ, ಆಗ್ಬೋದಾ? ಎಷ್ಟು? 5. ಓಕೆ. ಮಧು ಮ್ಯಾಮ್ ನಿಮ್ದು ಕ್ಲೋಸ್ ಟೀಚರ್ ಅಲ್ಲ, ಅವ್ರು ಯಾವ್ದು? ರಾಧಿಕಾ ಮ್ಯಾಮಾ? ಮ್ಯಾಮ್ ಮ್ಯಾಮ್ ಓಕೆ ಓಕೆ. ನಿಮ್ಮ ಹಿಂದೆ ಯಾರು ಕೂತ್ಕೊಳ್ಳೋದು? ನಿಮ್ಮ ಬೆಂಚ್ ಇದೆಯಲ್ಲ, ನಿಮ್ಮ ಹಿಂದ್ಗಡೆ ಯಾರು ಕೂತ್ಕೊಳ್ಳೋದು? ಬೆಂಚ್ ಇದೆಯಾ? ಬೆಂಚ್ ಕೂಡ ಇಲ್ವಾ? ಈಗ ನೀವು ಜಾಸ್ತಿಯಾಗಿ ನೀವು ಮನೆಯಲ್ಲಿ ದಾದಿ ಅಂದಿ ಅಜ್ಜಿ ಇಂಚ ಪಾತ್ರೆ ನಲ್ಲ ಮಸ್ತ್ ಪಾತ್ರೆ ಇರಡ ಈರೆಂಗೆ ನಡ ಮಸ್ತ್ ಪಾತ್ರೆ ಇರ అవునా ಈ ಪಾತ್ರೆ ಜರ ದೇಗ ಕೈ ಪಲ್ಪರಾಗಿರ ಈಗ ಬಕ ಕೊಠಾರಿ ಅನ್ನ ಕೈಟ್ ಪೊಲ್ಪು ಅಂಚನ ಓ ಒಂದಿತ್ತೆ ಬೆಣ್ಣು ಮಲ್ಪುನಾ ದೇಗಿ ದೇಗಿ ಗೊತ್ತಾಣೆಗೆ ಯಾನ್ ಜೋರ ತಾಯಿ ಬೆಣ್ಣು ಮಲ್ಪುನ ಇಂಚ ಯಾನ್ ದೇಗ ಜೋರಿ ಏರಿಗೆ ಗೊತ್ತು ನಂಗೆ ಅಲ್ಲ ಯಾ ಪಾಪ ಅಂದು ಏರು ಮೆರೆಗ ಅದು ಹೆಂಗೆ ಮಾಡಿ ಇದು என்ன சப்போர்ட் விடலாரு இது ஓகே ஓகே என் பாப்பாக்கு ಅತ್ತು ಈರು ಏನನ್ನ ಜೋರು ಬಂದ್ಬಿಟ್ಟಿರು ದೇಕ್ ಜೋರು ಯಾನ್ ಜೋರ್ಗೆ ಅಂದಿ ಪಾಪ ಅದೇ ನಾಳು ತುಲೆ ಪಾಪ ಅಂದು ಜೋರು ನಾ ಪಾಪ ಅಲ್ಲ ಮತ್ತೆ ಪಾಪ ಇವ್ರಿಗೆ ಯಾಕೆ ಜೋರು ದೇಕ್ ಜೋರು ಬನ್ಲೆ ಈರು ಹೆಂಗೆ ಪನ್ನೋಡು ಹೆಂಗೆ ಇರ್ ಥ್ಯಾಂಕ್ಸ್ ಈರು ಒಪ್ಪಿರತ್ತ ಈರು ಜೋರು ಅದೇ ಈರು ಗುಡ್ಡ ಓಕೆ ಯಾನ್ ಪಾಪ ಅದೇ ಈರು ಗುಡ್ಡ ಅಲ್ಲ ಅಲ್ಲ ಒಂದು ಬೋಡಿತ್ತು ಹೆಂಗೆ ಆರು ಹೆಂಗೆ ಬ್ಯಾಡ್ ಬನ್ನಿ ಅಲ್ಲ ಥ್ಯಾಂಕ್ಸ್ ನೀವು ಇಂಚಿ ಬಂದಾಗ ಏರೇ ಸ್ವಾಮಿ ಮಲ್ಪುಡು ಹೇಗೆ ಅಂದು ಸ್ವಾಮಿ ಮಲ್ಪುಡು ಹೆಂಗೆ ಓಕೆ ಅವೇ ಗಣಪತಿ ಪಾಪ ಮಾತ್ರ ಸ್ವಾಮಿ ಹೆಂಗ್ ಮಲ್ಪ ಮುಡ್ತೀರಿ ಅವೇ ಯಾ ಪಾಪತೆ ಓಕೆ ಓಕೆ ನಾನು ಪಾಪ ಅಲ್ಲ ಓಕೆ ಇದ್ರಲ್ಲಿ ಯಾರು ಜೋರು ನೀವ್ ಹೇಳಿ ನೀವ್ ಹೇಳ್ಬೇಕು ಯಾರು ಜೋರು ಇವ್ರ ಜೋರಾ ಇವ್ರ ಪಾಪ ಆಯ್ತಾ ಇವ್ರ ಜೋರು ಇವ್ರ ಜೋರ್ಗೆ ಮೇರ್ ಬನ್ನಿ ಪಾಪ ಅವ್ರ ಪಾಪ ಪಾಪ ಮೇರ್ ಜೋರ ಪಾಪ ಮೇರ್ ಪಾಪನಾ ಏರು ಯಾರು ಕೊಡ್ತಾನೆ ಅವನು ಕೊಡ್ತಾನ ಇದು ಕೊಡ್ತದ ಅದು ಗೊತ್ತಾಯ್ತು ಇದು ಗೊತ್ತಾಯ್ತು ನಂಗೆ ಈಗ ಇದು ಇವ್ರ ಪಾಪ ನಂಗೆ ಗೊತ್ತುಂಟು ಇವ್ರ ಪಾಪ ಅಂತ ಹೇಳಿ ಪಾಪ ಅಲ್ಲ ಅವರು ಜೋರ್ಗೆ ಇರ್ ಜೋರ್ಗೆ ಅವಮಾನಿಸಿದ್ದೀರಿಗೆ ಇವ್ನು ಜೋರ್ ಪಂಪಿನ ಅವ ಯಾ ಪಾಡುವರಿಗೆ ಇರ್ ಜೋರ್ಗೆ ಆರು ಪಂಪಿನಿ ಅಂದ್ ಹೆಂಗ್ ಗೊತ್ತು ನೀರು ಪಾಪ ಅಂತ ಅವೇ ಅಲ್ಲ ಹೆಂಗ್ ಗೊತ್ತೀನಿ ನಾನು ಇರ್ನಾಡೆ ಬಂದ ಯಾ ಪಾಪತ್ತೆ ಓಕೆ ಯಾ ಪಾಪ ಅಂದತ್ತೆ ಓಕೆ ಓಕೆ ಸೊ ವೀಕ್ಷಕರೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್
ವೀಕ್ಷಕರೇ, ಬ್ರೇಕ್ ನಂತರ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ವಿ ಬಜಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತಾಡೋಣ ಮತ್ತೊಮ್ಮೆ ಮಕ್ಕಳ ಹತ್ರ. ಅದೇ ಕೆಲಸ ಆಫೀಸ್ ದಾದಿ ಕೆಲಸ ಮಂಡಕ್ಕ ಆಫೀಸ್ ಇಡ್ತಲೇ ಮಂಡಕ್ಕುನ ಹೇಗೆ ಮಂಡಕ್ಕುನ ಇದು ಮಲ್ಲ ಹೇಳ್ಬೇಕು ದಾದಾ ಅಪ್ಪರ ಇದು ಮಲ್ಲ ಹೇಳ್ಬೇಕು ಡಾಕ್ಟರ್ ಅಪ್ಪರ ಬಕ್ಕ ಓಕೆ ಓಕೆ ಪಪ್ಪ ಮಣ್ಗೆತ್ತು ಮಣ್ಣು ಮತ್ತೆ ಮಲ್ಲ ಹೇಳ್ಬೇಕು ಮಣ್ಣು ನಿಂಜ ಓಕೆ ಓಕೆ ಅವು ಸಾಲಿಡ್. ನೀವೇನಾಗ್ತೀರಾ ದೊಡ್ಡವರಾದ್ಮೇಲೆ? ಪೊಲೀಸ್ ಆಗ್ತೀರಾ? ಯಾರು ಇದು ಅಮ್ಮ ಹಿಡ್ಕೊಟ್ಟದಾ ಪೊಲೀಸ್ ಆಗುವಂತ? ಅಪ್ಪ ಹೇಳಿದ? ನೀವೇ ಯೋಚನೆ ಮಾಡಿದ್ದು? ಇರ್ದಪ್ಪ ಲಿಟಲ್ ಸಿಂಗಮ್. ಲಿಟಲ್ ಸಿಂಗಮ್. ಓಕೆ ನೀವೇನಾಗ್ತೀರಾ? ಇದು ಬೇಡಲ್ಲ, ನೀವೇನಾಗ್ತೀರಾ? ನೀವು ದೊಡ್ಡವರಾದ್ಮೇಲೆ ಏನಾಗ್ತೀರಾ? ಪೊಲೀಸ್ ಆಗ್ತೀರಾ? ಡಾಕ್ಟರ್ ಆಗ್ತೀರಾ? ಮಲ್ಲ ಬಂಡಿ ಆಯ್ತು ಉದ್ದ ಮಲ್ಲ ಮಸ್ತ್ ಉದ್ದನಾ? ನೀವು ಮಲ್ಲ ಆಗ್ಲೇವು. ಲಿಟಲ್ ಸಿಂಗ್ ಭಯಂಕರ, ಅದು ದೊಡ್ಡ ಸಿಂಗಮ್. ಅವ್ ಪಿಲಿ ಏನ್ ಬರುತ್ತೆ? ಮಲ್ಲ ಪಿಲ್ಲಿ. ಹಾ ನಿಜ. ನೀವೀಗ ಸಿಂಗಮ್ ಆಗ್ತೀರಾ? ಓ ಬಿಗ್ ಡಾಕ್ಟರ್. ಒಯ್ತ ಡಾಕ್ಟರ್ ಅಪ್ಪರೀರೆ, ಒಯ್ತ ಡಾಕ್ಟರ್ ಮನುಷ್ಯರ್ನ ಅಂಕಲ್ನ ಅಂದ ಅಂಚ ಇರುತ್ತೆ ಡಾಕ್ಟರ್ ಅಪ್ಪರ್. ಅದೇ ಪಪ್ಪದಾದಿ ಕೆಲಸ ಮಾಡ್ತೀರ್ನ मेरे पप्पा दादी ಕೆಲಸ ಮಾಡ್ಬೇಕೇನು ಒಂದು ಚುರುದಿಲ್ಲ ಬಲೆ 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 ಆಫೀಸ್ ಹೋಗ್ಬೇಡ ಆಫೀಸ್ ಹೋದು ಕೆಲಸ ಮಾಡ್ತಿಲ್ಲ ಬರ್ತೀವಿ. ದಾದಿ ಕೆಲಸ ಮಾಡ್ಬಿರಲ್ವಾ? ಅಲ್ಪ ಇಲ್ಲ ಕಟ್ಟುವೇರ ಆಫೀಸ್ ಇಲ್ಲಿ ಕಟ್ಟುವೇರ ಆಫೀಸ್ ಇಲ್ಲ ಕಟ್ಟದು ಇಲ್ಲ ಬರ್ತೀವಿ. ಆಫೀಸ್ ಇಲ್ಲಿ ಕಟ್ಟದು ಕೂಡ ಇಲ್ಲ ಬರ್ಬಿನ ಮತ್ತೆ ಮುಂದೆ ಇಲ್ಲಿ ಕಟ್ಟದಿನಿ ರೀ ಯಾನ್ ಅತ್ತಿ ಇಲ್ಲಿ ಕಟ್ಟದಿನಿ ಇಲ್ಲ ಬತ್ತಾರಿ ನೆರ್ಪೇರಿಗೆ ಅಂದ ಪಪ್ಪ ನೆರ್ಪೇರಿಗೆ ಬತ್ತಿ ಕೊಡ್ಲಿ ಒಂದೇ ಏರು ಕಟ್ಟುನು ಏರ್ರೆ ಇಲ್ಲೇ ಕಟ್ಟುನು. ಓ ಇರ್ನ ಪಪ್ಪಲ ಇಲ್ಲೇ ಕಟ್ಟುನು ಅಂದ. ಓಕೆ 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 ಆವಡ್ ಆವಡ್. ಸೊ ನೀವು ನಿಮ್ಮ ಅಪ್ಪ ಏನ್ ಮಾಡುದು? ತಂದೆ ಏನ್ ಮಾಡುದು? ನಿಧಿ ಅಪ್ಪ ಏನ್ ಕೆಲಸ ಮಾಡುದು? ಯಾವ್ದಕ್ಕೆ ಬ್ಯಾಂಕಲ್ಲಿ ದುಡ್ಡು ಹಾಕ್ತಾರಾ? ಓಹೋ ಹಾಗಾದ್ರೆ ಎಷ್ಟು ದುಡ್ಡು ಉಂಟು ಮನೆಯಲ್ಲಿ? ಬ್ಯಾಂಕಲ್ಲಿ ಅಂತಾರೆ ಅಷ್ಟುಂಟಾ? ಓಕೆ ನೀವೀಗ ಬ್ಯಾಂಕಲ್ಲಿ ನೀವು ಹೋಗಲ್ವಾ? ನೀವು ದುಡ್ಡು ಹಾಕಲ್ವಾ? ಅಲ್ವಾ? ಅಪ್ಪ ಹಾಕ್ತಾರಾ? ಓಕೆ ಮನೆಯಲ್ಲಿ ಅಪ್ಪ ಅಂದ್ರೆ ಈಗ ಕೈ ಬರ್ತದೆ. ಮನೆಯಲ್ಲಿ ನೀವು ನಿಮ್ದು ಹಣ ಎಲ್ಲ ಇರ್ತದಲ್ಲ, ಅಪ್ಪ ನಿಮ್ಗೆ ಹಣ ಎಲ್ಲ ಕೊಡಲ್ವಾ? ಹಣ ಸ್ವಲ್ಪ ಕೂಡ ಕೊಡಲ್ಲ. ಅವ್ರು ಮಾತ್ರ ಬ್ಯಾಂಕಿಗೆ ಹಣ ಹಾಕುದಾ? ನೀವು ಹಾಕ್ಲಿಕ್ಕಿಲ್ವಾ ಹಾಗಾದ್ರೆ? ಇಲ್ಲ ಅಷ್ಟೇ. ಕಾಟುಂಡು ಓ ಇಷ್ಟ ಇರೇಗ ಲಿಟಲ್ ಸಿಂಗಮ್ ದಾದಪುರ ಡೈಲಾಗ್ಸ್ ಇಂಚಿನಪುರ ಮಾಡ್ತಾರೆ. ಲಿಟಲ್ ಸಿಂಗಮ್ ಇದೆ ಪಾತೆರು ಜನ ಅಲ್ಲ ಸ್ನೇಕ್ ಮಗ ಅಂದ ಏನ ಪಾತೆರು ಜನ ಸ್ನೇಕ್ ಮಗ ಏನು ಬುಲ್ಲಿ ಏರು ಬುಲ್ಡೋಸರಿ ಅವೆ ಸ್ನೇಕ್ ಹೋಯ್ತು ಮಿತ್ತು ಬುಲ್ಡಾಗ್ ತಮಿತ್ತ ಬುಲ್ಡಾಗ್ ತಲ ಮಲ್ಪುಜ ಅವಾಗ ಸ್ನೇಕ್ ಆಯ್ತು ಮಿತ್ತುಕೊಂಡ ಸ್ನೇಕ್ ಬುಲ್ಲುಗು ರೆಡ್ ಕೊಂಬು ಏನ್ ಚಾಲ್ಪುಡು ಓ ಏಂಚ ತಾಂಟುನು ಅಂಚ ಮಲ್ಪುಡು ಪಾಪಕ್ಕೆ ಸ್ನೇಕ್ ತದ ಅಂಚ ಮಲ್ಪುಡು. ಓಕೆ ಓಕೆ ಆ ಮಲ್ತದೆ ಬುಲ್ಡಾಗುನು ಸ್ನೇಕ್ ದಿಂಗುನ ಬುಲ್ಲು ಸ್ನೇಕ್ ದಿಂಗುನು. ಓಕೆ 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 ತೀರಪ್ಪಗೆ ದಾದ ಅನ್ಪದು ಟಿವಿ ಬುಡ ದಾದ ಅನ್ಪದು ಓಕೆ ಟಿವಿ ಸ್ನೇಕ್ ಅದು ಇರು ಸ್ನೇಕ್ ತೊಂಕೊಂಡು ನಾನು ಟಿವಿಗೆ ತೊಂಕೊಡತ್ತೇರಿ ನಾನು ಬನ್ನಿ. ಓಕೆ ಓಕೆ ಸ್ನೇಕ್ ಗದೆ ಅಂಚ ಸ್ನೇಕ್ ಪಕ್ಕ ಬುಲ್ ಪಕ್ಕ ಬ್ಯಾತೆ
आय भारी जोर लेते चीता आय पुदर रेंज चीता लेपर्ड अव भारी जोर उन्नते इरलेकने इर बजी पापते अव ಒಂಚೂರು ಜೋರ ಅಂತ ಲೆಪರ್ಡ್ ಲಯನ್ ಮಾತಾಡ್ತೀವಿ ಕೂಡ ಲಯನ್ ಬರ್ಬಿಡ ಅಂತ ಲಯನ್ ಲ ಚೀತಲ್ಲ ಓಕೆ 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 ಸೊ ಈತ ಪುರ ತೂ ಪರತೀರ್ ಟಿವಿ ಶೋಕ ಅಪ್ಲೆ ತೋರೆ ಜೊತೆ ಸಿಂಗ ಬಾರಿ ಶೋಕ ಅಪ್ಲೆ ಏನಲ್ಲ ಪ್ಲಾನ್ ಲವರ್ ಬತ್ತು ಟಿವಿ ಹೌದಾ ಏ ಬರೋಡೆ ಎಲ್ಲ ಎಲ್ಲದಾನೆ ಏರೆ ಅಪ್ಪನ ಹ್ಯಾಪಿ ಬರ್ತ್ಡೇ ಅಂದ ಅಂಜನ ಒಂಜಿ ಮಾಡ್ಲೆ ಪಪ್ಪ ಹ್ಯಾಪಿ ಬರ್ತ್ಡೇ ಬನ್ನಿ ಗಟ್ಟಿ ಹ್ಯಾಪಿ ಬರ್ತ್ಡೇ ಪಾಪಾ ಓಕೆ ಇರ್ ದಾದ ಗಿಫ್ಟ್ ಕೊರ್ಪರಿ ರೆ ಪಪ್ಪಗೆ ಚಾಕ್ಲೇಟ್ ಓಕೆ ಇರ್ ಕೇಕ್ ಕೊರ್ಪಿ ಜನ ಕೇಕ್ ಕಟ್ ಮಾಡ್ತಾರ ಕೇಕ್ ಕೊರುಡತೆ ಕೇಕ್ ಕೇಕ್ ಕೊರ್ಪಿ ಐತೆ ಚಾಕ್ಲೇಟ್ ಹೋಯ್ತೆ ಐತೆ ಚಾಕ್ಲೇಟ್ ಕೊರ್ಪಿ ಕೇಕ್ ಡಾ ಇರ್ನ ಬರ್ತ್ಡೇ ಅಪ್ಪ ಇಲ್ಲ ಅದೇ ಪಪ್ಪನ ಬರ್ತ್ಡೇ ಎಲ್ಲೇ ಅನ್ಪರ್ ಮಾರ ಈರ್ ಎಲ್ಲೇ ಕೂಡ ಇರ್ನ ಬರ್ತ್ಡೇ ಅನ್ಪರ್ ಇರ್ನೇಯಪ್ಪ ಮಲ್ಲೇಪ್ಪ ಇರ್ನ ಬರ್ತ್ಡೇಪ್ಪ ಇರ್ನೇಯಪ್ಪ ತಿಂಗ್ಲೆ ಇರ್ನ ಬರ್ತ್ಡೇಪ್ಪ ಈ ಪುಟಿನ ಎಲ್ಲನಾ ಇರ್ನ ಬರ್ತ್ಡೇ ಎಲ್ಲ ಅಪ್ಪಗೆ ಎಲ್ಲ ಲೆಪ್ಪುಡೇನ ಇಲ್ಲಾಗ ದಾದ ಮಾಡ್ಬಾರ ಸ್ಪೆಷಲ್ ಇಂಕ್ ಚಿಪ್ಸಾ ಓಕೆ 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 ಇದು ಹೆಂಗ್ ಕೊಡ್ಬರುತ್ತೆ ಚಿಪ್ಸ್ ಲ ಜ್ಯೂಸ್ ಲ ಓಕೆ ಅರ್ಧ ಎಂತ ಬರ್ತದೆ ಅದಕ್ಕೆ ಏನು ಬೇಡ ಅವೇ ನಿಮ್ಗೆ ಒಟ್ಟಿಗೆ ಆಗಲಿಲ್ಲ ಹೋಯ್ ರೀತಿ ನಿಮ್ಗೆ ಯಾವ್ದು ಕಾರ್ಟೂನ್ ತುಂಬಾ ಇಷ್ಟ ಹೌದಾ ಯಾವ್ದು ಅದ್ರಲ್ಲಿ ಯಾರು ತುಂಬಾ ಇಷ್ಟ ನಿಮ್ಗೆ ಪತ್ಲು ಓಕೆ ಏನೆಲ್ಲ ಮಾಡ್ತಾರೆ ಅದ್ರಲ್ಲಿ ಎಂತೆಲ್ಲ ಹೇಳ್ತಾರೆ ಸಮೋಸ ತಿನ್ನುದು ಅದ್ರಲ್ಲಿ ಖಾಲಿ ಪಪ್ಸ್ ತಿನ್ನುದಿಲ್ವಾ ಓಕೆ ಅದ್ರಲ್ಲಿ ಯಾರು ತುಂಬಾ ಇಷ್ಟ ಹೇಳಿದ್ ನೀವು ಮೊದ್ಲು ಯಾವ್ದು ಪಟ್ಲು ಓಕೆ ಪಟ್ಲುಕಾಯಿ ಅವ್ರು ತುಂಬಾ ಇಷ್ಟ ಅವ್ರು ಏನೆಲ್ಲ ಡೈಲಾಗ್ ಹೇಳ್ತಾರೆ ಎಂತೆಲ್ಲ ಮಾತಾಡ್ತಾರೆ ಎಲ್ಲ ಮಾತಾಡ್ತಾರಲ್ಲ ನಾವ್ ಹೀಗೆ ಸುಮ್ನೆ ನೋಡುದು ಅಲ್ವಾ ಕರೆಕ್ಟ್ ಓಕೆ ಸೊ ಮನೆಯಲ್ಲಿ ನೀವು ಕಾರ್ಟೂನ್ ಎಲ್ಲ ನೋಡುವಾಗ ಅಪ್ಪ ಹೇಳುದಿಲ್ವಾ ಟಿವಿ ಆಫ್ ಮಾಡು ಓದ್ಲಿಕ್ಕೆ ಆಗುದಿಲ್ವ ನಿಂಗೆ ಅಂತ ಖಾಲಿ ಟಿವಿ ನೋಡುದ ನೀವು ಓದ್ಲಿಕ್ಕೆಲ್ಲ ಇರುದಿಲ್ವ ನಿಮ್ಗೆ ನೀವು ಮೊಬೈಲ್ ಟೂಟಿನಾ ನೀವು ಮೊಬೈಲ್ ನೋಡುದು ಮಾತ್ರ ಓಕೆ ಐಸ್ ಇದು ಐಸ್ ಆಗಿದೆ ಅಲ್ವಾ ಓಕೆ ಓಕೆ ವಾಟ್ ಇಸ್ ಐಸ್ ಓಕೆ ಎಸ್ ಟಿವಿ ಎದುರುಂಟು ಟಿವಿ ಅಂಚ ಅತ್ತೆ ಈರು ಕಾರ್ಟೂನ್ ತೂಪಿನಿ ಇಲ್ಲಡೆ ಆತತ್ ಟಿವಿ ಇತ್ತು ಪಕ್ಕ ತೂಕ ಟಿವಿ ಇತ್ತೆ ಇಲ್ಲಡೆ ದಾದಪುರ ಕಾರ್ಟೂನ್ ತೂಪಿನಿ ಇದೆ ಊಪುರ ಕಾರ್ಟೂನ್ ತೂಪ ಡೈನೋಸಾರಸ್ ಅವು ದಾದಪುರ ಉಂಡಾಯ್ತು ದಾದಪುರ ಮಲ್ಪೇರೆ ಪಾಪ್ ಅಂಡ್ ಜೋರಾ ಓಕೆ ಓಕೆ ಬಹು ಜೋರ್ ಮಸ್ತ್ ಇರೇ ಗೈಟ್ ಬಿಗ್ಗದ ಜೋರ ಕಿಂಜದ ಬಾರಿ ಪಾಪನ ದಾದಪುರ ಡೈಲಾಗ್ಸ್ ಪೂರ ಬಂದ್ಬಿಡು ಒಯ್ಟಿ ಇಂಗ್ಲಿಷ್ ಪಾತಿರೋರು ತುಳುಟ್ ಪಾತಿರೋರು ಇಂಚ ತುಳುಟ್ ಪಾತಿರೋ ಜರಗಳು ಡೈನೋಸಾರಸ್ ತುಳುಟ್ ಪಾತಿರೋ ಜರ ಮೂಲ್ ಪುರ ಕೆಲವರಿಗೆ ತುಳುಟ್ ಪಾತಿರೋ ಡೈನೋಸಾರಸ್ ನಂದಿ ಡೈನೋಸಾರಸ್ ತುಳುಟ್ ಪಾತಿರೋ ಜರ ಅದ ಓಕೆ ಇನ್ನ ಡೈನೋಸಾರಸ್ ತುಳುಟ್ ಪಾತಿರೋಣ ಒಲ್ಪಪ್ಪನು ಡೈನೋಸಾರಸ್ ಇಲ್ಲಡುಂಡಾ ಬಕ್ಕ ಜೂಟುಂಡೆ ಜೂಟ್ ಪುರ ದಾದುಂಡು ಜೂಟು ಓ ಗಿಡಾಪೆ ಜಿರಾಫೆ ಜಿರಾಫೆ ಬಲ್ಲೆ ಜಿರಾಫೆ ಬಕ್ಕ ಜಿರಾಫೆ ಪೂಜಾ ಕೊಕೊಡೈಲ್ ಉಪ್ಪುಂಡು ಬಕ್ಕ ಬೇತೆ ಶಾರ್ಕ್ ಉಪ್ಪುಂಡು ಬಕ್ಕ ಬೇತೆ ಡಾಲ್ ಫ್ಯಾಟ್ ಡಾಲ್ಫಿನ್ ಓಕೆ ನೆಕ್ಸ್ಟ್ ಗೋರಿಲ್ಲಾ ಎವಿಂಚ ಉಪ್ಪುಂಡು ಗೋರಿಲ್ಲಾ ಎಂಚ ತುಕ ಕ್ಯಾಮೆರಾ ತೂದ್ಮಲ್ಲೆ ಎಂಚ ಗೋರಿಲ್ಲ ಎಂಚ ಅಲ್ಬಿಡು ಇಂಚ ಅಲ್ಬಿಡ ತುಗೀರ್ ಬಂದು ತೋಜಲೆ ಓ ವಿತ್ ನೆಕ್ಸ್ಟ್ ಅಲ್ಬಿಡು ತಿನ್ಪುಡಾ ಓಹೋ ಏರೇನ್ ತಿನ್ಪಿನಿ
ಎನ್ನ ತಿನ್ಪಿನ ಓಹೋ ಹೋ ಹೋ ಓಕೆ ಏ ಯಾನ್ ಇರಡೆ ಕಡ ಮಸ್ತ್ ಪಾತಿರತ್ತೆ ಇದಿರ್ನ ಅಮ್ಮಡ ಪಾತಿರಡೆ ಹೌದೇ ಹಾ ಮಮ್ಮಿಡ ಪಾತಿರಗೆ ಓಕೆ ಸೊ ಅಮ್ಮ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸಂಧ್ಯಾ ಸಂಧ್ಯಾ ಓಕೆ ಸೊ ಇವ್ರ ಮನೇಲಿ ಹೇಗೆ ತುಂಬಾ ನಾಟ್ಯ ಓಕೆ ಸೊ ಮನೇಲೆಲ್ಲ ದೋಸೆ ಮಾಡಿ ಕೊಡ್ತೀರಂತ ಹೌದು ತುಂಬಾ ತಿಂತಾನಂತ ದೋಸೆ ಒಂದು ತಿನ್ನುದಿಲ್ವಂತೆ ನೀವು ಓಕೆ ಒಂದು ತಿನ್ನೋದಿಲ್ಲ ಓಕೆ ಮನೆಯಲ್ಲಿ ತಂದೆಯವ್ರು ಏನ್ ಮಾಡುದು ಇವ್ರದ್ದು ಬಿಸ್ನೆಸ್ ಮಾಡುದಾ ಮತ್ತೆ ಆಫೀಸ್ ಹೋಗಿ ಮಣ್ಣು ತೆಗಿಯೋದು ಏನೋ ಹೇಳ್ತಿದ್ರು ರೆಡ್ಡಿ ಈಗ ಅಪ್ಪ ಮತ್ತೆ ಅಮ್ಮ ಇದ್ದಾರಲ್ಲ ಅವ್ರ ಜೊತೆ ಮಾತಾಡ್ಬೇಕು ನಿಮ್ ಬಗ್ಗೆ ಆಯ್ತಾ ಓಕೆ ಅಲ್ಲ ಎಸ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನಿಮ್ಮ ಹೆಸರು ರಿತಿಕಾ ಓಕೆ ಅವ್ರ ಹೆಸರು ಸರ್ ಇದು ರೋಹಿತ್ ಓಕೆ ಸೊ ಮನೆಯಲ್ಲಿ ಇವರು ಬಾರಿ ಹೊಡಿತೀರಂತೆ ನೀವು ಇವ್ರು ಹೇಳಿ ಕಂಪ್ಲೇಂಟ್ ಕೊಟ್ರು ನಂಗೆ ಸ್ವಲ್ಪ ಮಾತ್ರ ಅಲ್ವಾ ಅಪರೂಪ ಓಕೆ ಸೊ ಹೋಮ್ವರ್ಕ್ ಮಾಡೋದಿಲ್ಲ ಅಂತ ಅವ್ರು ಹೇಳಿದ್ರು ನಂಗೆ ಗೊತ್ತಿಲ್ಲ ಹೋಮ್ವರ್ಕ್ ಮಾಡ್ತಾರಲ್ಲ ಇವರು ಹೋಮ್ವರ್ಕ್ ಮಾಡ್ತಾರೆ ಓಕೆ ಮನೆಯಲ್ಲಿ ಜಾಸ್ತಿ ಮಾತಾಡ್ತಾರ ಹೇಗೆ ಸಿಕ್ಕಾಪಟ್ಟೆ ಮಾತಾಡ್ತೀರಂತೆ ಹೌದಾ ಮತ್ತೊಂದು ಹೇಳಿದ್ರು ಯಾವ್ದು ಮುಟ್ಟಿದ್ರು ಕೂಡ ನೀವು ಹೊಡಿತೀರಂತೆ ಅಲ್ಲಿ ಗ್ಲಾಸ್ ಐಟಮ್ ಕರೆಕ್ಟ್ ಗ್ಲಾಸ್ ಐಟಮ್ಸ್ ಎಲ್ಲ ಮುಟ್ಟಬಾರ್ದು ಮಕ್ಕಳು ಅಲ್ವಾ ಅದು ಹೊಡೆದು ಹೋದ್ರೆ ಅದೇ ಒಂದಲ್ವಾ ಕರೆಕ್ಟ್ ಓಕೆ ಸೊ ದೊಡ್ಡವರಾದ್ಮೇಲೆ ಏನಾಗ್ಬೇಕು ಒಂದು ಆಸೆ ಪೊಲೀಸ್ ಇದು ಹೇಳ್ಕೊಟ್ಟದ್ ನೀವೇ ಅವಳೇ ಓನ್ ಇಂಟ್ರೆಸ್ಟ್ ಓಕೆ ಓಕೆ ಅದೇ ಮೈಂಡ್ ಅಲ್ಲಿ ಇದೆ ಅಲ್ವಾ ಓಕೆ ಡನ್ ಸೊ ನೀವು ಪೊಲೀಸ್ ಆಗ್ತೀರಾ ಗ್ಯಾರಂಟಿ ಅಲ್ಲ ಆಗ್ಬೇಕು ಓಕೆ ಅಮ್ಮ ನೀವು ಇವ್ರು ಏನು ಕೇಳಿಲ್ಲ ಆದ್ರೆ ಊಟ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅವಾಗ ಅವಳು ಊಟ ಮಾಡೋದೇ ಇಲ್ಲ ಇವ್ರ ಮನೆಯಲ್ಲಿ ಊಟ ಮಾಡಲ್ಲ ಊಟ ಮಾಡುದೇ ಅಲ್ವಾ ಅಲ್ಲಿಗೆ ಹೋಗುವಾಗ ಹೇಳಿ ಹೋಗ್ತಾಳೆ MTR ಸಾಂಬಾರೇ ಬೇಕು ಅಂತ ಓ MTR ಸಾಂಬಾರ್ ಬೇಕು ಅಂತ ಹೌದಾ ಅವಾಗ ಮಾತ್ರ ಊಟ ಯಾವ್ದು ಹೆಸರು ಓಹೋ ಅದಕ್ಕೆ ನೀವೇ ಇಟ್ಟದ್ದು ಅಲ್ವಾ ಓಕೆ ಮೇಡಮ್ ಓಕೆ ಥ್ಯಾಂಕ್ ಯು ಮೇಡಮ್ ನಮಸ್ತೆ ಅಮ್ಮ ನಮಸ್ತೆ ಏನು ಬುದ್ದರೆ ವಿಜೇತ ಓಕೆ ಮೇರೆಂಚ ಇಲ್ಲಡೆ ಮಸ್ತ್ ಪೋಕ್ರಿ ಓಕೆ ಇದು ಐನ್ ದೋಸೆ ತಿನ್ಪೇರು ಅಂತ ಬಂದಿತ್ತೀರ ಕಡೆ ಐನ್ ದೋಸೆ ದಾದೆ ಮೇರೆಗೆ ಇಷ್ಟ ಇಲ್ಲಡೆ ದಾದ ಮಲ್ತ್ ಕೊಡ್ತಾರೆ ನಾನ್ ವೆಜ್ ಮಾತ್ರ ಓಕೆ ನಾನ್ ವೆಜ್ ಇಂಚಿನ ತಿನ್ಪೇರು ಮೇರೆ ಚಿಕನ್ ಚಿಲ್ಲಿ ಚಿಕನ್ ಸುಕ್ಕ ಹೋಟೆಲ್ ದ ಪೂರ ಅದೇ ಓಕೆ ಸೊ ಮೇರೆ ಮಲ್ಲ ಇವಾಗ ದಾದಾ ಅವಡು ಓಕೆ ಅದು ಇಲ್ಲಡ ದಾದ ಬರ್ಬೇರು ಏನ್ ಡಾಕ್ಟರ್ ಅವಡು ಪೊಲೀಸ್ ಅವಡು ಅಂಚ ಪೊಲೀಸ್ ಬಂದ ಇಷ್ಟ ಚಿಕನ್ ಅವು ಬಾರಿ ಚೂರು ಉಪ್ಪು ಜಾಸ್ತಿ ಉಂಡೈ ಮಲ್ಲ ಇವಾಗ ದಾದಾ ಪೇರು ನರಗೆ ಗೊತ್ತು ಜದೆ ಓಕೆ ಮೇರ್ನ ಡ್ಯಾಡ್ ದಾದ ಅನ್ಕೊಂಡು ಡ್ಯಾಡ್ ಸಿವಿಲ್ ಇಂಜಿನಿಯರ್ ಅಂದೆ ಓಕೆ ಎಸ್ ಆಲ್ ದಿ ಬೆಸ್ಟ್ ಮೇಡಮ್ ಥ್ಯಾಂಕ್ ಯು ಓಕೆ ಸ್ಮೈನ್ ವಿ ಬಜಾರ್ ಕಡೆಯಿಂದ ಒಂದು ಗಿಫ್ಟ್ ಇದೆ ನಿಮ್ಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ನೀವು ಮಾತಾಡಿದ್ದಕ್ಕೆ ತುಂಬಾ ಮಾತಾಡಿದ್ರಿ ಆಯ್ತಾ ಯಾವಾಗ ಬರ್ತೀರಾ ಇನ್ನು ನಾಳೆ ಬರ್ತೀರಾ ನಾಳೆ ಬರ್ತೀರಾ ಯಾವಾಗ ಬರ್ತೀರಾ ನೆಕ್ಸ್ಟ್ ಸಂಡೇ ಬರ್ತೀರಾ ಓಕೆ ಬಾಯ್ ಆಲ್ ದಿ ಬೆಸ್ಟ್ ಥ್ಯಾಂಕ್ಸ್ ಹೇಳುದಿಲ್ಲ ನೀವು ಓಕೆ ವಿ ಬಜಾರ್ ಥ್ಯಾಂಕ್ಸ್ ಹೇಳಿ ವಿ ಬಜಾರ್ ಥ್ಯಾಂಕ್ ಯು ಹೇಳಿ ಎಸ್ ಓಕೆ ವಿ ಬಜಾರ್ ಥ್ಯಾಂಕ್ ಯು ಡನ್ ರಿದ್ದಿ ವಿ ಬಜಾರ್ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ ಓಕೆ ಸೊ ಯಾವಾಗ ಬರ್ತೀರಾ ಇನ್ನು ರಿದ್ದಿ ಅವರೇ ಸ್ಯಾಟರ್ಡೆ ಬರ್ತೀರಾ ಓಕೆ ಇವತ್ತು ಸ್ಯಾಟರ್ಡೆ ಅಲ್ಲ ನಾಳೆ ಸ್ಯಾಟರ್ಡೆ ಆಯ್ತಾ ಬರ್ತೀರಲ್ಲ ಓಕೆ ಬಾಯ್ ಥ್ಯಾಂಕ್ ಯು ಬಾಯ್ ಇಶಾನ್ ವಿ ಬಜಾರ್ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ ಓಕೆ ಸೊ ಯಾವಾಗ ಬರ್ತೀರಾ ಇನ್ನು ನೀವು ಅವಿ ಏನ್ ಗಿಫ್ಟ್ ಇರಿಲ್ಲ ಓಕೆ ಇದೆಲ್ಲ ಬರ್ಬರುತ್ತೆ ಸಂಡೇ ಓಕೆ ಬಾಯ್ ಸೆಕೆಂಡ್ ಬಜಾರ್ ಇದೆ ಥ್ಯಾಂಕ್ ಯು ವಿ ಬಜಾರ್ ಬಲ್ಲೆ ಥ್ಯಾಂಕ್ ಯು ಓಕೆ ಸೊ ವೀಕ್ಷಕರೇ ನಮ್ಮ ಪುಟಾಣಿಗಳು ಅಂತೂ ಸೂಪರ್ ಆಗಿ ಮಾತಾಡಿ ಆಯ್ತು ಗಿಫ್ಟ್ ಕೂಡ ಕೊಟ್ಟಾಯ್ತು ಸೊ ಏನ್ ಹೇಳ್ತಿದ್ದಾರೆ ಅಂದ್ರೆ ನೆಕ್ಸ್ಟ್ ಸಂಡೇ ಕೂಡ ಬರ್ತಾರಂತೆ ನೋಡೋಣ ನೆಕ್ಸ್ಟ್ ಸಂಡೇ ಯಾರೆಲ್ಲ ಬರ್ತಾರಂತ ಓಕೆ ಸೊ ಇನ್ ಬರೋದು ನೆಕ್ಸ್ಟ್ ಸಂಡೇನೆ ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪನ ಟಿವಿ ಬಾಯ್